ಈ ವಿಚಾರವಾಗಿ ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಬೆಂಗಳೂರಿನಿಂದ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂಥ ಮಂಜುಳಾ ನಾಯ್ಡು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. 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 ಎಸ್, ಭಾರತದ ಮೊದಲ ಪ್ರಧಾನಿ, ಜೊತೆಗೆ ದೇಶವ್ಯಾಪಿಯಾಗಿ ಮಕ್ಕಳ ದಿನಾಚರಣೆ ಅಂತ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತೇವೆ. ಮತ್ತು ಪಾರ್ಲಿಮೆಂಟ್ನಲ್ಲಿ ಎಲ್ಲ ಪ್ರಧಾನಿಗಳನ್ನು ಮತ್ತು ದೇಶಕ್ಕೆ ಕೊಡುಗೆ ನೀಡಿದಂಥ ಹಿರಿಯ ನಾಯಕರುಗಳನ್ನು ಅವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸನ್ನಡತೆಯ ಕಾರ್ಯಕ್ರಮದ ಮೂಲಕ ಸ್ಮರಿಸಿಕೊಳ್ತಾರೆ. ಸೊ ಇಂಥ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಏನು BJPಯ ನಾಯಕರುಗಳ ಗೈರು ಹಾಜರಿ ಅಥವಾ ರಾಜ್ಯಸಭೆಯ ಅಧ್ಯಕ್ಷರ ಗೈರು ಹಾಜರಿ ಅಥವಾ ಲೋಕಸಭೆಯ ಸ್ಪೀಕರ್ ಅವರ ಗೈರು ಹಾಜರಿ ಮತ್ತು ಸಚಿವ ಸಂಪುಟದ ಪ್ರಮುಖರುಗಳ ಗೈರು ಹಾಜರಿಯ ಬಗ್ಗೆ ಈಗಾಗಲೇ ದೇಶವ್ಯಾಪಿಯಾಗಿ ಪ್ರತಿಕ್ರಿಯೆಗಳು ಕೇಳಿ ಬಂದಿದೆ. ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಖಂಡಿತ ಇದನ್ನ ನಾನು ಖಂಡಿಸ್ತೇನೆ. ಓಕೆ. ಮತ್ತೆ ಇದು ಪ್ರಜಾಪ್ರಭುತ್ವ ಮತ್ತೆ ನಮ್ಮ ಸಂವಿಧಾನಕ್ಕೆ ಕೊಟ್ಟಂತ ಒಂದು ಅಗೌರವ. ಏನು ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ಸ್ಪೀಕರು, ಡೆಪ್ಟಿ ಸ್ಪೀಕರು, ಮತ್ತೆ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್ ಅದಕ್ಕೆ ಜವಾಬ್ದಾರಿ ಹೊತ್ತಂತವ್ರು. ಸಂಸತ್ ಅನ್ನೋಂಥದ್ದು ಇಡೀ ದೇಶದ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಒಂದು ದೇವಸ್ಥಾನ. ಸ್ವಾತಂತ್ರ್ಯ ಬಂದಾದ ನಂತರದಿಂದ ಇವತ್ತಿನವರೆಗೂ ಆ ಒಂದು ನಾವೇನ್ ಕರಿತೀವಿ ಟ್ರೆಡಿಷನ್, ಕಸ್ಟಮ್, ಯಾವುದೇ ಈ ತರ ಅಹಿತಕರವಾದಂಥದ್ದು ಮತ್ತೆ ಗೌರವ ಕೊಡದೇ ಇರುವಂತದ್ದು ಮೊದಲನೇದಾಗಿ ಒಂದು ಪ್ರೆಸಿಡೆಂಟ್ ನ ಒಂದು ಸ್ಥಾಪನೆ ಮಾಡಿದ್ದಾರೆ. ಇವರ ಮನಸ್ಥಿತಿಗಳು ದೇಶಕ್ಕೆ ಗೊತ್ತಾಗ್ಬೇಕಾಗಿದೆ. ಇವರು ಈ ಪ್ರಜಾಪ್ರಭುತ್ವದ ವಿರೋಧಿಗಳು, ಈ ಸಂವಿಧಾನನೇ ಬೇಡ ಅಂತ ಅನ್ನೋಂತ ಮನಸ್ಥಿತಿ ಇರೋರು. ಇದು ದುಃಖಕರ. ಈ ಇಡೀ ದೇಶದ 130 ಕೋಟಿ ಜನರ ಪ್ರಜಾಪ್ರಭುತ್ವದನ್ನ ಹಾಕೊಂಡು ಕಿತ್ಕೊಂಡಿರುವಂತದ್ದು. ಇವತ್ತು ಸಂಸತ್ತು ಏನ್ ರೆಪ್ರೆಸೆಂಟೇಟ್ ಮಾಡುತ್ತೆ? ಎಲ್ಲರ ಒಂದು ಇದು ಪ್ರಜಾಪ್ರಭುತ್ವದ ಒಂದು ಒಗ್ಗಟ್ಟಿನ ಒಂದು ನೇತೃತ್ವದ ಸರ್ಕಾರ. ಅವ್ರಿಗೆ ಅಧಿಕಾರ ಕೊಟ್ಟಿರುತ್ತೆ ಈ ಒಂದು ಸಂವಿಧಾನದ ಅಡಿಯಲ್ಲೇ ನೀವು ಕೆಲಸ ಮಾಡಬೇಕು ಅಂತ. ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲೇನೆ ಇವರು ಅಧಿಕಾರಕ್ಕೆ ಬಂದಿರುವಂತದ್ದು. ಇವತ್ತು ಏನು ಒಂದು ಇವಾಗ ಏನು ಮೊದಲ ಪ್ರಧಾನಿಗಳು ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಅವ್ರು ಕೊಟ್ಟಂತ ಕೊಡುಗೆ ಇವ್ರು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು 1000 ವರ್ಷ ಆದ್ರೂ ಕೂಡ ಅವರ ಒಂದು ಕೊಡುಗೆ ಈ ದೇಶದಲ್ಲಿ ಅವತ್ತಿನ ಒಂದು ಸ್ವಾತಂತ್ರ್ಯ ಬಂದ ತಕ್ಷಣನೇ ಏನು ಈ ಒಂದು ಭಾರತದ ಒಂದು ಭೂಪಟದಲ್ಲಿ ಇವತ್ತೇನು ಒಂದು ಚಿತ್ರ ಇದೆ, ಒಂದು ಮ್ಯಾಪ್ ಇದೆ, ಅವತ್ತಿರ್ಲಿಲ್ಲ. ಅದನ್ನೆಲ್ಲ ಸಂಪೂರ್ಣವಾಗಿ ಅವತ್ತಿರುವಂತ ಅತಂತ್ರದ ಪರಿಸ್ಥಿತಿನಲ್ಲಿ ಬ್ರಿಟಿಷರ ಒಂಥರ ದುರಾಡಳಿತವಾದಂತ ಆಡಳಿತ ಮತ್ತೆ ಜಾತಿ ವ್ಯವಸ್ಥೆ, ಭಾಷೆ ವ್ಯವಸ್ಥೆ, ರೀಜನಲ್ ಇಂಬ್ಯಾಲೆನ್ಸ್ ಆಗಿರೋದನ್ನಂತ ಎಲ್ಲಾನು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಒಂದು ಭವ್ಯ ಭಾರತ ಮಾಡಿದ್ದೇ ಆದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಸೇರಿದಂಥದ್ದು. ಅವರು ಮೊದಲನೇದಾಗಿ ಪ್ರಧಾನಿಯಾಗಿ ಮತ್ತೆ ಸಂಸತ್ತಲ್ಲಿ ಒಂದು ಸಾಂಪ್ರದಾಯಿಕ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಮೋದಿಯಿಂದ ಆದಿಯಾಗಿ ಪ್ರಿಸೈಡಿಂಗ್ ಆಫೀಸರ್ಸ್ ಅವರೇ ಇಲ್ಲದೆ ಇರುವಂತದ್ದು. ಇದು ವಿಶ್ವವೇ ಒಂದು ಛೀಮಾರಿ ಹಾಕುವಂಥದ್ದು ಮತ್ತೆ ಇವರ ಮನಸ್ಥಿತಿಗೆ ಧಿಕ್ಕಾರ ಹಾಕುವಂಥದ್ದು ಖಂಡಿತ ನಡೀತದೆ. ಯಾಕಂದ್ರೆ ಇದು ಇತಿಹಾಸ ದಿನ ಇವತ್ತೇನ್ ನಡೀತಾ ಇರ್ತದೆ, ಇನ್ನೊಬ್ರು ಬರೀತಾನೆ ಇರ್ತಾರೆ. ಕಳೆದ ಬಾರಿ ಮೋದಿಯವರು ಅಮೆರಿಕಾಗೆ ಹೋದಾಗ ಅಲ್ಲಿ ಸೂಕ್ಷ್ಮತೆಯನ್ನು ಇವತ್ತು ತಾವು ಮಾಧ್ಯಮದವರು ತಮ್ಮ ಮೂಲಕನೇ ನಮಗೂ ಗೊತ್ತಾಗಿರುತ್ತೆ ಮತ್ತೆ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲೂ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಪ್ರಜಾಪ್ರಭುತ್ವವನ್ನು ನೀವು ಸರಿಯಾಗಿ ನಡೆಸ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮತ್ತೆ ನಿಮ್ಮ ಸಂವಿಧಾನದ್ದು ಎಲ್ಲೋ ಒಂದು ತೊಂದರೆ ಆಗುತ್ತೆ. ನಿಮ್ಮ ದೇಶ ಅಂದ್ರೆ ನಮ್ದು ಭಾರತ ದೇಶ ಈ ಒಂದು ವ್ಯವಸ್ಥೆನಲ್ಲಿ ದೊಡ್ಡ ಥ್ರೆಟ್ ಫಾರ್ ಡೆಮೋಕ್ರಸಿ ಸರ್ವೈವಲ್ಗೆ ಅನ್ನುವಂಥದ್ದು ಪಾಠ ಹೇಳಿ ಕಳಿಸಿದ್ದಾರೆ ಮೋದಿ ಅವರಿಗೆ. ಕಮಲಾ ಹ್ಯಾರಿಸನ್ ಅವರು ಪಾಠ ಮಾಡಿದ್ರು ಅಂತ ಸುದ್ದಿ ಆಯ್ತು. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಪಾಲನೆ ಮಾಡಿ ಅಂತ ಅಮೆರಿಕದ ಉಪಾಧ್ಯಕ್ಷರು ಪಾಠ ಮಾಡಿದ್ರು. ಕಲಿಬೇಕಾ ನಾವು ಇಷ್ಟು ದೊಡ್ಡ ವಿತ್ ಡೈವರ್ಸಿಟಿ ಯೂನಿಟಿಯಲ್ಲಿ ಇವತ್ತು ಎಲ್ಲ ಸರ್ವ ಧರ್ಮ ಒಂದು ಶಾಂತಿಯ ತೋಟ ಅದು ನಡೆಸ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಈ ತರ ಮಾಡಿರುವಂತದ್ದು ಅವರಿಗೆ ದೇಶಕ್ಕೆ ಅವಮಾನ ಮಾಡ್ದಂಗೆ, ಒಂದು ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡ್ದಂಗೆ.
ಈಗ ಮೇಡಮ್ ಈ ನಡುವೆ ಈಗ ಸಾಮಾನ್ಯವಾಗಿ ರಾಜಕೀಯ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅದು ಇರುವಂಥದ್ದೇ. ಮತ್ತು ರಾಜಕೀಯ ವೇದಿಕೆಗೆ ಸಾಮಾನ್ಯವಾಗಿ ಏನೋ ಆರೋಪ ಪ್ರತ್ಯಾರೋಪ ಇರಬಹುದು, ಅಥವಾ ನಿಮ್ಮ ಪಕ್ಷದ ವಾದ ಬೇರೆ ಇರಬಹುದು, ಇನ್ನೊಂದು ಪಕ್ಷದ ವಾದ ಬೇರೆ ಇರಬಹುದು, ಸಿದ್ಧಾಂತ ಬೇರೆ ಇರಬಹುದು. ಆದರೆ ಒಂದು ಸಂಸತ್ ಅಥವಾ ಒಂದು ವಿಧಾನಸಭೆ ಒಳಗಡೆ ಅಥವಾ ಒಂದು ಸಾರ್ವಜನಿಕ ವೇದಿಕೆಯ ಒಳಗಡೆ ಒಂದು ಕಾರ್ಯಕ್ರಮಗಳನ್ನು ಮಾಡುವಾಗ ಒಂದು ಸಭಾ ಮರ್ಯಾದೆ ಅನ್ನುವಂಥದ್ದು ಇರಬೇಕಲ್ವಾ? ನೀವೆಲ್ಲ ಸಿದ್ಧಾಂತಗಳನ್ನು ಬದಿಗೆ ಇಟ್ಟು ಆಲೋಚನೆ ಮಾಡಬೇಕಲ್ವಾ? ಅದು ಖಂಡಿತ. ಅದು ನೋಡಿ, ಇದು ಸಾಂಪ್ರದಾಯಿಕವಾಗಿ ಒಂದು ಏನೋ ಬರಲೇಬೇಕಾಗಿದೆ. ಅದು ಹೌದು. ಈಗ ಭಿನ್ನಾಭಿಪ್ರಾಯಗಳು ವೇದಿಕೆಗಳಿದೆ. ಪಬ್ಲಿಕ್ ಇವತ್ತು ಡೆಮೋಕ್ರಸಿನಲ್ಲಿ ಮೊದಲನೆಯ ಒಂದು ಪ್ರಿನ್ಸಿಪಲ್ ಏನು? ಇಟ್ಸ್ ಪಿಕೆಟಿಂಗ್. ಇವತ್ತು ನೀವು ಯಾರು ಆಡಳಿತ ರೂಢ ಇರ್ತಾರೋ ಅದಕ್ಕೆ ಕ್ರಿಟಿಕ್ಸ್ ಮಾಡೋದು, ನೀವು ಮಾಡದಿರೋದು ಸರಿ ಅನ್ನೋದು ಅದು ಸಹಜವಾದಂತ ಒಂದು ಪ್ರಕ್ರಿಯೆ. ಆದ್ರೆ ಇದೆಲ್ಲ ಇದೆಯಲ್ಲ, ಈ ಒಂದು ಏನೋ ಸಂಸತ್ತಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮಗಳು, ಇಟ್ಸ್ ಆಲ್ರೆಡಿ ಮೇಡ್ ಅ ಕಸ್ಟಮರಿ ಲಾಸ್. ಇದಕ್ಕೆ ಅವಮಾನ, ಉದ್ದೇಶ ಪೂರ್ವಕವಾಗಿ ಅವಮಾನ ಮಾಡುವಂಥದ್ದು, ಮತ್ತೆ ಈ ಚಾರಿತ್ರಿಕ ವಧೆ ಮಾಡುವಂಥದ್ದು, ಮತ್ತೆ ಕಳೆದೋದಂತ ಇತಿಹಾಸನ ವಧೆ ಮಾಡುವಂಥದ್ದು, ಇದೆಲ್ಲ ಏನ್ ತೋರ್ಸುತ್ತೆ ಅಂತಂದ್ರೆ ಈ ಫ್ಯಾಸಿಸಂ ಮೈಂಡ್ ಸೆಟ್ ಈ ಜನರಿಗೆ ಇವತ್ತು ಗೊತ್ತಾಗ್ಬೇಕಾಗಿದೆ. ಇವತ್ತೇನಾದ್ರೂ ನಾವೇನಾದ್ರೂ ಮಲಗಿದ್ರೆ, ಯಾಕಂದ್ರೆ ಇವರು ಮಲಗೋ ಪರಿಸ್ಥಿತಿನಲ್ಲಿ ಜನರನ್ನ ಈ ಎಮೋಷನಲ್ ಆಗಿ ಬೇರೆ ದೇಶಭಕ್ತಿ, ಇನ್ನೊಂದು ಭಕ್ತಿ. ಆದ್ರೆ ಮೊನ್ನೆ ನಾಚಿಕೆ ಆಗ್ಬೇಕು, ಒಂದು ನಟಿ ಈ ಸ್ವಾತಂತ್ರ್ಯ ಬಂದಿದ್ದು ಭಿಕ್ಷೆ ಅಂತ ಹೇಳ್ತಾರಲ್ಲ, ಈಕೆ ದೇಶದ್ರೋಹಿ ಅಲ್ವಾ? ಸ್ವಾತಂತ್ರ್ಯವನ್ನೇ ಅಪಮಾನ ಮಾಡುವ ಇವ್ರು ಮಾಡೋ ಇದು ಏನೋ ಅನಾಚಾರಕ್ಕೆ ನಾವೇನಾದ್ರು ಪ್ರಶ್ನೆ ಮಾಡಿದಾಗ ಪಬ್ಲಿಕ್ ಅವ್ರನ್ನ ದೇಶದ್ರೋಹಿ ಅಂತ ಪಟ್ಟ ಕಟ್ತಾರೆ. ಈ ಕಂಗನಾ ರಾವತ್ ಅಂತ ಯಾರೋ ಇದ್ದಾರಲ್ಲ, ಅವ್ರಿಗೆ ಪದ್ಮಭೂಷಣ ಕೊಡ್ತಾರೆ. ಅದನ್ನ ವಿಡ್ರಾ ಮಾಡ್ಬೇಕು. ಶಿ ಶುಡ್ ನಾಟ್ ಬಿ ಹಾನರ್ಡ್ ವಿತ್ ದಟ್. ಯಾಕಂತಂದ್ರೆ ಸ್ವಾತಂತ್ರ್ಯನ ದೇಶದ ಬಗ್ಗೆ ಮಾತಾಡಿದಾಗ ಶಿ ಹ್ಯಾಸ್ ಟು ಬಿ ಪ್ರಾಸಿಕ್ಯೂಟೆಡ್. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿತ್ತು ಅನ್ನೋದನ್ನ ಒಪ್ಪಬೇಕು, ಹೇಳಬೇಕು, ಗೌರವಿಸಬೇಕು. ಹೌದು, ಅದು ಭಿಕ್ಷೆ ಅಂತಂದಾಗ ಹೋರಾಟ ಏನು, ಬಲಿದಾನಗಳೇನು, ರಕ್ತಪಾತಗಳೇನಾಗಿದೆ. ಅವರು ಬ್ರಿಟಿಷರ್ಸ್, ಅವರು ನಮ್ಮ ದೇಶದವರಲ್ಲ, ನಮ್ಮ ದೇಶದಕ್ಕೆ ಕಾಲೋನಿ ಮಾಡ್ಕೊಂಡಂತವ್ರು. ಅವ್ರನ್ನ ಎಲ್ಲ ಇಡೀ ವಿಶ್ವದಲ್ಲ ಎಷ್ಟು ರಾಷ್ಟ್ರಗಳನ್ನ ಒತ್ತೋಡಿಸಿ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದ್ರದ್ ಬಗ್ಗೆ ಏನು ಮಿನಿಮಮ್ ಪರಿಜ್ಞಾನ ಇಲ್ಲದೆ ಇರುವಂತ ಒಂದು ನಟಿ ಇವತ್ತು ಇಂತ ಒಂದು ದೇಶ ದ್ರೋಹದ ಒಂದು ಹೇಳಿಕೆ ಹೇಳ್ತಾರೆ ಅಂತಂದಾಗ ಶಿ ಹ್ಯಾಸ್ ಟು ಬಿ ಪ್ರಾಸಿಕ್ಯೂಟೆಡ್. ಈವನ್ ಟುಡೇ ವಿ ಹ್ಯಾವ್ ಟು ಸೆಟ್ ಒಂದು ರೂಲ್ಸ್. ಏನ್ ನಡೀತಾ ಇರಬೇಕೋ ಅದನ್ನ ಮಾಡದೇ ಇದ್ದಾಗ ಅದಕ್ಕೆ ಒಂದು ಕಾನೂನೇ ಇವತ್ತು ಹೊಸದಾಗಿ ರೂಪಿಸ್ಬೇಕಾಗತ್ತೆ. ಯಾರೇ ಆಗ್ಬೋದು. ನಾಳೆ ದಿನ ನರೇಂದ್ರ ಮೋದಿ ಅವ್ರದೇ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಂದಾಗ ಯಾರಾದ್ರೂ ಅವತ್ತಿನ ಸರ್ಕಾರ ಮಾಡದೇ ಇದ್ದಾಗ ಆಕ್ಷನ್ ತಗೋಬೇಕಾಗತ್ತೆ. ಟುಡೇ ಇಟ್ ಹ್ಯಾಸ್ ಟು ಬಿ ಆತರ ದೊಡ್ಡದ ನಿರ್ಣಯ ಮಾಡ್ಬೇಕಾಗಂತ ಪರಿಸ್ಥಿತಿ ಅವರೇ ಹುಟ್ಟಾಕ್ಸಿರುವಂತದ್ದು. ಹಾಗಾಗಿ ಅದ್ರ ಬಗ್ಗೆ ಕೂಡ ಕಾನೂನಿನ ಇದರಲ್ಲಿ ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ಗೆ ಇಡೀ ದೇಶನೇ ಮೊರೆ ಹೋಗ್ಬೇಕಾಗತ್ತೆ. ಈಗ ವೆರಿ ಇಂಟ್ರೆಸ್ಟಿಂಗ್ಲಿ, ಈಗ ಕಂಗನಾ ರಾವತ್ ಹೇಳಿಕೆ ಬಗ್ಗೆ ಬಿಜೆಪಿ ಆಗಲಿ ಆಡಳಿತಾರೂಢದ ಯಾರ ಕಡೆಯಿಂದಲೂ ಅದು ಪ್ರತಿಕ್ರಿಯೆ ಬರ್ತಾ ಇಲ್ಲ ಅಲ್ಲ? ಹೌದು. ಈಗ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ಅಲ್ಲ. ಈಗ ಆಗತ್ತೆ ರೀ, ಸ್ವಾತಂತ್ರ್ಯದ ಬಗ್ಗೆ ಮಾತಾಡಂತ ಮಿನಿಮಮ್ ಜ್ಞಾನನೇ ಇಲ್ಲ. ಆಕೆಗೆ ಪದ್ಮಭೂಷಣ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಡೆರಿಕ್ ಒಬ್ರಿಯಾನ್ ಹೇಳಿದ ಮಾತುಂಟು. TMC ಸದಸ್ಯರು ನಿನ್ನೆ ದಿವಸ ಈ ಆಡಳಿತವು ಒಂದಲ್ಲ ಒಂದು ದಿನ ಸಂಸತ್ ಸೇರಿದಂತೆ ಭಾರತದ ಮಹಾನ್ ಸಂಸ್ಥೆಗಳನ್ನು ಒಂದೇ ಬಾರಿಗೆ ನಾಶಪಡಿಸಲಿದೆ ಅಂತ. ಖಂಡಿತ. ಮತ್ತೆ ಇದಕ್ಕೆ ಇನ್ನೊಂದು ನಾನು ಹೇಳಿಕೆ ಇಷ್ಟಪಡ್ತೇನೆ. ಇಟ್ಸ್ ಇದು ಏನೋ UN ಇದು ನಮ್ಮ US ಪಾರ್ಲಿಮೆಂಟ್ ಅಲ್ಲಿ ಗ್ರೆಗೋರಿ ಸ್ಟ್ಯಾನ್ಫರ್ಡ್ ಅಂತ ಹೇಳಿ ವರ್ಲ್ಡ್ ಯಾವ್ದದು ಜೆನೋಸೈಡ್ ಸೈಂಟಿಸ್ಟ್, ಅವರು ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ US ಪಾರ್ಲಿಮೆಂಟ್ ಅಂದ್ರೆ ಕಾಂಗ್ರೆಸ್, US ಕಾಂಗ್ರೆಸ್ ನಲ್ಲಿ ನಾರ್ಮಲಿ ಏನಾದ್ರು ರಿಸರ್ಚ್ ಪೇಪರ್ಸ್ ನೆಲ್ಲ ಪ್ರೆಸೆಂಟ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇದೆ. ಎನಿಬಡಿ ಇನ್ ದ ವರ್ಲ್ಡ್ ಅಲ್ಲಿ ಎನಿ ಸೈಂಟಿಸ್ಟ್ ಒಂದು ಪೇಪರ್ಸ್ ರಿಸರ್ಚ್ ಮಾಡಿರುವಂತದಕ್ಕೆ
ಅವ್ರಿಗೆ ಅವಕಾಶ ಇರುತ್ತೆ. ಗ್ರೆಗರಿ ಸ್ಟ್ಯಾನ್ಫರ್ಡ್ ಅವರು ಹೇಳುವಾಗ ಒಂದು ಪೇಪರ್ ಪ್ರೆಸೆಂಟ್ ಮಾಡ್ತಾರೆ, ಇಂಡಿಯಾ ಇಸ್ ಟುವರ್ಡ್ಸ್ ಜೆನೋಸೈಡ್ ಅಂತ. ತುಂಬಾ ಆತಂಕಕಾರಿಯಾದ ವಿಚಾರ, ತುಂಬಾ ಆತಂಕಕಾರಿಯಾದ ವಿಚಾರ. ಒಂದು ಬರ್ತಾ ಇದೆಯಲ್ಲ, ಅದು 370 ಆಗಿರ್ಬೋದು, CA ಆಗಿರ್ಬೋದು, NRC ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಲಿಂಚಿಂಗ್ ಆಗಿರ್ಬೋದು, ತಗೊಂಬರ್ತಿರೋಂತ ಕಾನೂನ್ ಆಗಿರ್ಬೋದು, ಫಾರ್ಮರ್ಸ್ ಅಲ್ಲಿ ತಗೊಂಬಂದಂತ ಕಾನೂನ್ ಆಗ್ಬೋದು, ಇಡೀ ದೇಶದಲ್ಲಿ ಆಗ್ತಾ ಇರೋಂತ ಆಂದೋಲನಗಳಾಗಿರ್ಬೋದು, ಅದನ್ನೆಲ್ಲ ಇದು ಮಾಡ್ಕೊಂಡು ಅವ್ರು ಹೇಳ್ತಾರೆ ಇಂಡಿಯಾ ಈಸ್ ಸ್ಟೆಪ್ಪಿಂಗ್ ಟುವರ್ಡ್ಸ್ ಜೆನೋಸೈಡ್. ನೆಕ್ಸ್ಟ್ ಜೆನೋಸೈಡ್ ಅಲ್ಲಿ ಬಂದೇ ಬರುತ್ತೆ ಅಂತ ಇಸ್ ಜೆನೋಸೈಡ್ ಸೈಂಟಿಸ್ಟ್. ಹಂಗಂತಂದಾಗ ಏನು ಡೆರಿಕ್ ಅವ್ರು ಹೇಳಿರೋದು ಖಂಡಿತ ಅದು ಪತನ ಆಗ್ಲಿಕ್ಕೆ ಇವರೆಲ್ಲ ಮಾಡ್ತಾ ಇರೋಂಥದ್ದು. ಇವರು ಫ್ಯಾಸಿಸ್ಟ್, ಇವರು ಯಾರು, ಇವರು ಕ್ಯಾಪಿಟಲಿಸ್ಟ್. ಇವರು ಅವಾಗಿರುವಂತ ಒಂದು ಸಮಾಜ ಹ್ಯಾಸ್ ಅಂಡ್ ಹ್ಯಾಸ್ ನಾಟ್, ಇರೋನ್ ಇರ್ಬೇಕು, ಇಲ್ದೇ ಇರೋನು ಬಡವ ಕೊನೆ ತಳಮಟ್ಟದಲ್ಲಿ ಇರ್ಬೇಕು. ದೇ ಎಂಜಾಯ್ ದಿ ಲೈಬ್ರರಿ, ದೇ ಎಂಜಾಯ್ ದಿ ಸ್ಲೇವರಿ. ಈ ಸಿಸ್ಟಮ್ ನ ತರಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದಾರಲ್ಲ, ಅದೇ ನಾವು ಏನೋ ಬಹಳ ಎಚ್ಚರಿಕೆಯಿಂದ ಇದ್ದು ಅದಕ್ಕೆ ಪರಿಹಾರ ಹುಡುಕ್ಬೇಕಾಗಿದೆ. ಖಂಡಿತ ಖಂಡಿತ. ಥ್ಯಾಂಕ್ ಯು. ವಿ ಕಂಡಮ್ ದಿಸ್ ಆಕ್ಟ್ ವಾಟ್ ಇಟ್ ಹಸ್ ಬಿನ್ ಡನ್ ಇನ್ ದ ಪಾರ್ಲಿಮೆಂಟರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.